ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ TD ತಲಪಡಿ ವ್ಲಾಗ್ಸ್ ವೀಕ್ಷಕ. ನಾವು ಇವತ್ತು ಕದ್ರಿ ಪಾರ್ಕಿಗೆ ಬಂದಿದ್ದೇವೆ. ಇಲ್ಲಿ ಫಲಪುಷ್ಪ ಪ್ರದರ್ಶನ ಉಂಟಾಗಿ ನಾವೊಂದು 3-4 ಜನ ಬಂದಿದ್ದೇವೆ. ಈಗ ಇದರ ಎದುರುಗಡೆ ಇದ್ದೇವೆ. Yeah, first they told, later they told Tony, then doctor spoke to me. ಒಂದು ಕಿಸೆ ಇಲ್ಲಿ ಅಲ್ಲಿ ಹೋಗಿ ನಿಲ್ಲಿ. ಅಲ್ಲಿ ಅಂತದ್ದು ಇಲ್ಲದ್ರೆ ಮತ್ತೆ ಈಗ ಬಂದ್ರೆ ಆಯ್ತು. ಎಲ್ಲ ಸೌಗಳು ಅದು ಇದು ಉಂಟಲ್ಲ. ಓ, ಇದು ಎಲ್ಲ ನೋಡ್ಬೇಕಾ? ಇದು ನೋಡು, ಕೊತ್ತಂಬರಿ ಸೊಪ್ಪಿನ ಗಿಡದಲ್ಲಿ ಎತ್ತು ಮಾಡಿದ್ದಾರೆ. ಭಾರಿ ಸೂಪರ್ ಆಗಿದೆ ಇದು. ಈಗ ಅದನ್ನೆಲ್ಲ ಮುಟ್ಲಿಕ್ಕೆ ಬಿಡಬೇಡಿ. ಹಾ, ಈಚೆ ಬಾ, ಈಚೆ ಬಾ. ಈಚೆ ನೋಡಿ, ಇಲ್ಲಿ ನೀವು ಇದನ್ನು ಅದು ಪ್ಯೂರ್ ಅಂತ ಇಲ್ಲಿ ನಮಗೇನು ಗೊತ್ತು. ಸಣ್ಣದು ನೋಡ್ಬೇಕಾದ್ರೆ ಬೇರೆ ಏನು ಬೇಡ, 10 ರೂಪಾಯಿದು ತಕೊಂಡು ಬನ್ನಿ. ಹಾಂ, ತಗೊಳ್ಳಿ. ಸಣ್ಣದೆಷ್ಟು ಕೇಳಬೇಕಾ? ಹಾಂ, 20 ರೂಪಾಯಿಯಿಂದ ಮೇಲೆ ಆದ್ರೆ ಬೇಡ ಇಲ್ಲಿ.
ಅದಕ್ಕೆ ಸುಮ್ಮನೆ ಸಾಧಾರಣ ಜೇನುತುಪ್ಪ ಎಂಥದ ಮಾಡಿ ಮುಖಕ್ಕೆ ಹಚ್ಚಲಿಕ್ಕೆ ಅಂತ ಸುಮ್ಮನೆ ಎಂತಕ್ಕೆ ಇದು ಭಾರಿ ಒಳ್ಳೆಯದಾಗಿದೆ. ಜೇನುತುಪ್ಪದ ಎಂಥದ ಮಾಡಿ ಬನ್ನಿ ಬನ್ನಿ ಹೋಗಿ. ಅಣಬೆ ನೋಡಿ ಸೂಪರ್ ಉಂಟು. ಲಾಂಬು ನೋಡಿ, ಲಾಂಬು ಹಾ, ಲಾಂಬು ಒಳ್ಳೆ ಆಗಿದೆ ಅಲ್ಲ. ನೋಡು ಮನೆಗೆಲ್ಲ ತರಕಾರಿ ಎಲ್ಲ ಈ ಥರದ ಚೀಲ ಬ್ಯಾಗಲ್ಲಿ ಮಾಡಿದ್ರೆ ನೋಡು ತರಕಾರಿ ಎಷ್ಟು ಚಂದ ಆಗಿದೆ. ಟೊಮೆಟೊ ಎಷ್ಟು ಸಣ್ಣ ಗಿಡದಲ್ಲಿ ಆಗಿದೆ ಅಲ್ಲ. ಇಂಥದ್ದೆಲ್ಲ ಒಂದು ಮಾಡಿಟ್ರೆ ಮನೆಯಲ್ಲಿ ನಮಗೆ ರಪ್ಪ ಹೋಗಿ ಒಂದು ಟೊಮೆಟೊ ಸಾರು ಅಂತೇಳಿ ಮಾಡಬೇಕಾದ್ರೆ ಒಂದು ಟೊಮೆಟೊ ಕೊಯ್ತಂದ್ರೆ ಆಯ್ತು. ನೋಡಿ ಇಲ್ಲಿ ಬದನೆ ಬೇಕಿದ್ರೆ ಬದನೆ, ರಪ್ಪ ಹೋಗಿ ಒಂದು ಬದನೆ ಕೊಯ್ತಂದು ಬದನೆ ಪದಾರ್ಥ, ಅರಿವೆ ಬೇಕಿದ್ರೆ ಅರಿವೆ. ನೋಡಿ ಎಷ್ಟು ಒಳ್ಳೇದು. ಇಂಥ ಬ್ಯಾಗಲ್ಲಿ ಮಾಡ್ಬೋದ, ಮತ್ತು ಎಲ್ಲ ಮಣ್ಣಲ್ಲಿ ಸಹ ಆಗುದಿಲ್ಲಲ್ಲ. ನೋಡು ಬದನೆ ಎಲ್ಲ ಮಾಡಿದನು, ಅದು ಮಾತ್ರ ಮಣ್ಣಲ್ಲಿ ಮಾಡಿದಲ್ಲ. ಇದು ಕೃಷಿ ಗಿಡಗಳು. ಹಾಂ, ಬಸಲಲ್ಲ, ಬೆಂಡೆಕಾಯಿ ಎಲ್ಲ. ಹ್ಞೂ ಈಗ ಆಫ್ ಮಾಡಿ ನಾನಿದು 3ನೇ ಸಲ ದರ್ಶನ್ ಇದ್ದು ಊರು ಗ್ರಾಮ ಸಕ್ರಾಯಪಟ್ಟಣ. ದರ್ಶನ್ನ ಗ್ರಾಮ ನೋಡಿ, ನೀರಿನ ಟಾಂಕಿ. ಹೌದಾ? ಅಲ್ಲ ಹಾಗಾದ್ರೆ ತೊಂದರೆ ಇಲ್ಲ, ಸುಮ್ಮನೆ ಅಂತ. ಹಾಂ, ಇವತ್ತಿಲ್ಲ ನೀನು? ಹಾಂ, ನೋಡು ಬರ್ಲಿಕ್ಕೆ ಉಂಟು. ನಾವು ಕದ್ರಿಗೆ ಫಲಪುಷ್ಪ ನೋಡ್ಲಿಕ್ಕ. ಹಾಂ ಸರಿಯಾ? ಹ್ಞೂ